ಭಾರತ್ ಸೇವಕ್ ಸಮಾಜದ ವತಿಯಿಂದ ಬೆಳ್ಳಾರಿ ಮತ್ತು ಸುಳ್ಯದಲ್ಲಿ ನಡೆಸಲ್ಪಡ್ತಾ ಇರುವ ಜ್ಞಾನದೀಪ ಮೊಂಟೆಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ವತಿಯಿಂದ ಪೂರ್ವ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಶಿಕ್ಷಕಿಯರುಗಳಿಗೆ 2 ದಿನಗಳ ತರಬೇತಿ ಶಿಬಿರಕ್ಕೆ ಬೆಳ್ಳಾರಿಯ ಜ್ಞಾನದೀಪ ಸಂಸ್ಥೆಯಲ್ಲಿ ಚಾಲನೆ ಸಿಕ್ಕಿತು. ಕಳೆದ 13 ವರ್ಷಗಳಿಂದ ಬೆಳ್ಳಾರಿ ಮತ್ತು ಸುಳ್ಯದಲ್ಲಿ ಕಾರ್ಯಾಚರಿಸುತ್ತಾ ಇರುವ ಭಾರತ್ ಸೇವಕ್ ಸಮಾಜ ಪ್ರವರ್ತಿತ ಜ್ಞಾನದೀಪ ಮೊಂಟೆಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ಆಶ್ರಯದಲ್ಲಿ 2 ದಿನಗಳ ತರಬೇತಿ ಶಿಬಿರ ಉದ್ಘಾಟನೆಗೊಂಡಿತು. ಬೆಳ್ಳಾರಿಯ ಜ್ಞಾನದೀಪ ಸಂಸ್ಥೆಯಲ್ಲಿ ನಡೆದ ತರಬೇತಿ ಶಿಬಿರವನ್ನು ರಂಗ ತರಬೇತುದಾರರಾದ ಹಾಗೂ ರಂಗ ಕಲಾವಿದರಾದ ಮೌನೇಶ ವಿಶ್ವಕರ್ಮ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಅವರು 2 ದಿನ ಕಾಲ ನಡೆಯುವ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿಸಲಿ ಅಂತ ಶುಭ ಹಾರೈಸಿದರು. ಇಂತಹ ತರಬೇತಿಗಳ ಜೊತೆಯಲ್ಲಿ ನಾವು ಹೆಚ್ಚು ತೊಡಗಿಸಿಕೊಂಡಾಗ ಖಂಡಿತವಾಗಿ ಕೂಡ ನಮ್ಮಲ್ಲಿರುವಂತಹ ಸುಪ್ತ ಪ್ರತಿಭೆಗಳು ಕೂಡ ಬೆಳಕಿಗೆ ಬರಲಿಕ್ಕೆ ಕಾರಣ ಆಗ್ತದೆ. ಈ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಜ್ಞಾನವನ್ನು ವಿಕಾಸಗೊಳಿಸುವಂತಹ ಅನೇಕ ತರಗತಿಗಳನ್ನು ಆಯೋಜಿಸಿದ್ದಾರೆ. ಆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ತಾವು ಉತ್ಸಾಹದಿಂದ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ವಿನಂತಿಯೊಂದಿಗೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರೋಟರಿ ಕ್ಲಬ್ ಬೆಳ್ಳಾರಿ ಟೌನ್ನ ಅಧ್ಯಕ್ಷರಾದ ಮೋನಪ್ಪಗೌಡ ತಂಬಿನಮಕ್ಕಿ ಅವರು ತರಬೇತಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ 2 ದಿವಸ ಕಾರ್ಯಾಗಾರದಲ್ಲಿ ತಾವು ಏನು ಕಲಿತೀರಿ ಆ ಕಲಿತದನ್ನು ಪರರಿಗೂ ತಿಳಿಸಿ ಒಂದು ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮತ್ತೋರ್ವ ಮುಖ್ಯ ಅತಿಥಿ ಪಾಲ್ಗೊಂಡು ಮಾತನಾಡಿದ ಜೆಸಿಐ ಬೆಳ್ಳಾರಿ ನಿಯೋಜಿತ ಅಧ್ಯಕ್ಷ ಪದ್ಮನಾಭ ನೆಟ್ಟಾರು ಅವರು ಉತ್ತಮ ರೀತಿಯಲ್ಲಿ ತರಬೇತಿ ನೀಡಲಾಗ್ತಾ ಇದೆ, ಜ್ಞಾನವನ್ನ ಹುರಿದುಂಬಿಸುವ ಕಾರ್ಯವಾಗ್ತಾ ಇದೆ. ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಿ ಅಂತ ಶುಭ ಹಾರೈಸಿದರು. ಜ್ಞಾನದೀಪ ಅಂದರೆ ಜ್ಞಾನವನ್ನು ಹುರಿದುಂಬಿಸುವಂತ ಅಂದರೆ ಆ ಜೀವನಕ್ಕೆ ಒಂದು ದಾರಿದೀಪವಾಗಿ ಮೂಡಿ ಬಂದಿದೆ. ಅದೆಲ್ಲರಿಗೂ ನಮಗೆ ಗೊತ್ತಿರುವಂಥ ವಿಷಯ. ಪ್ರತಿ ವರ್ಷ ಉತ್ತಮ ಟ್ರೈನಿಂಗ್ ಯಾರು ಉನ್ನತೀಕರಿಸಿದ್ದಾರೆ ಅಂದರೆ ಉತ್ತಮ ಟ್ರೈನರ್ ಆಗಿ ಯಾರು ಮೆರೆಯುತ್ತಾ ಇದ್ದಾರೆ ಅಂಥವರನ್ನು ಇಲ್ಲಿಗೆ ತಂದು ಈ ಸಂಸ್ಥೆಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದರೆ ಅದು ಜ್ಞಾನದೀಪ ಸಂಸ್ಥೆ. ನಾವು ತುಂಬ ವರ್ಷದಿಂದ ಉಮೇಶ್ ಮತ್ತು ನಾವು ಪರಿಚಯಿತರು. ಬಹುಶಃ ಅವರು PUC ಇರುವಾಗಲೇ ನಮಗೆ ಪರಿಚಯ. ಅವರ ವ್ಯಕ್ತಿತ್ವ ನೋಡಿದರೆ ನಮ್ಮ ವ್ಯಕ್ತಿತ್ವವನ್ನು ಯಾವ ಥರ ಹುರಿದುಂಬಿಸ್ಬೋದು ಅಂತೇಳಿ ಗೊತ್ತಾಗ್ತಾ ಇದೆ. ತುಂಬ ಟ್ರೈನಿಂಗ್ ನಡೀತಾ ಇದೆ. ಅದಕ್ಕೆ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವೇ ನಡೀತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಳ್ಳಾರಿ ಜ್ಞಾನದೀಪ ವಿದ್ಯಾಸಂಸ್ಥೆ ನಿರ್ದೇಶಕರಾದ ಉಮೇಶ್ ಮಣಿಕಾರ್ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. LKG UKGಯಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ಕೊಡಬಹುದು ಅನ್ನುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಿಕ್ಷಕರನ್ನು ರೂಪುಗೊಳಿಸುವಂಥ ಒಂದು ಸಂಸ್ಥೆ ಇದು. ಭಾರತ್ ಸೇವಕ್ ಸಮಾಜದ ವತಿಯಿಂದ ನಾವು ಈ ತರಬೇತಿಯನ್ನು ನಡೆಸ್ತಾ ಇದ್ದೇವೆ. ಪ್ರಮುಖವಾಗಿ ಪ್ರಾಕೃತಿಕ ವಿಕೋಪ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರವು ಪರಿಹಾರೋಪಾಯಗಳನ್ನು ಕಂಡುಹುಡುಕುವಾಗ ಏನು ಮಾಡ್ತಾ ಅಂತ ಹೇಳಿದರೆ ಟೀಚರ್ಸನ್ನು ಹೆಚ್ಚಾಗಿ ಬಳಸ್ಕೊಳ್ತಾ ಇದೆ. ಜ್ಞಾನದೀಪ ವಿದ್ಯಾಸಂಸ್ಥೆಯ ಉಪನ್ಯಾಸಕರಾದ ಗಣೇಶ್ ನಾಯ್ಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ವೇಳೆ ಜ್ಞಾನದೀಪ ವಿದ್ಯಾಸಂಸ್ಥೆಯ ಉಪನ್ಯಾಸಕರು ಭಾಗಿಯಾಗಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.